ಇಷ್ಟಪಡೋದು ಆ್ಯಕ್ಚುಲಿ ಜನಗಳಿಗೆ ಥಿಯೇಟ್ರ್ ಮೇಲೆ ಬೆಳ್ಳಿ ತೆರೆ ಮೇಲೆ ತೋರ್ಸೋಕ್ಕೆ ಅಂತ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ನನ್ನೊಂದು ಅನಿಸಿಕೆ ನಾನು ಹೇಳ್ತೀನಿ. ಯಾಕಂದ್ರೆ ಇಷ್ಟು ದಿನ ಕೂತ್ಕೊಂಡು ನಾನು ಯಾವುದೇ ಒಂದು ಪಾಯಿಂಟ್ನ ಮಾತಾಡಬೇಕಾದ್ರೂ ಕೂಡ ಅದರದ್ದು ಪ್ರೋನ್ಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡ್ತೀನಿ. ಒಂದು ಚುಕ್ಕಿ ಇಟ್ಕೊಂಡು ಹೋಗ್ತೀನಿ. ಫಸ್ಟ್ ಇದು ಚುಕ್ಕಿ, ಇದಾದ್ಮೇಲೆ ಈ ಚುಕ್ಕಿ, ಇದಾದ್ಮೇಲೆ ಇದು. ಯಾಕಂದ್ರೆ ಅದೆಲ್ಲೆಲ್ಲೋ ಲೀಡ್ ಆಗುತ್ತೆ. ಇವತ್ತು OTT ಪ್ಲಾಟ್ಫಾರ್ಮ್ ಅಂತ ಎಲ್ಲರೂ ಹೇಳ್ತಾ ಇದಾರಲ್ಲ, ಅದಕ್ಕೆ ನನ್ನ ಒಂದು ಅನಲೈಸು, ನನ್ನ ಒಂದು ಇದು ಏನಂತಂದ್ರೆ, ಸಿನಿಮಾಗಳನ್ನ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಇವತ್ತು ನೋಡ್ರಿ, ಅದೇ ಇದೊಂದು ಮಾತಾಡೋಕ್ಕಂತ ಅನ್ಕೊಂಡೆ. ಏನಾಗಿದೆ, ಕಷ್ಟಪಟ್ಟು ಪ್ರೊಡ್ಯೂಸರು ಎಲ್ಲಿಂದನೋ ದುಡ್ಡು ತರ್ತಾನೆ, ತರ್ತಾನೆ. ನಾವೆಲ್ಲ ನಮ್ದು ಆ್ಯಕ್ಚುಲಿ ಜೀವನ ಪಣಕ್ಕಿಟ್ಟು ನಾವು ಕೆಲಸ ಮಾಡ್ತೀವಿ. ಯಾಕಂದರೆ ಜನಗಳು ಎಂಟರ್ಟೈನ್ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಎಲ್ಲ ಕೆಲಸದಲ್ಲೂ ರಿಸ್ಕ್ ಇದೆ. ಇವತ್ತು ರೈತ ಭೂಮಿ ಉಳ್ಬೇಕಾದ್ರೆ ಮಳೆ ಬರುತ್ತೋ, ಬೆಳೆ ಬರುತ್ತೋ, ಇಲ್ಲ ಅದ್ರ ಮೇಲೆ ಇನ್ನೇನೋ ಕೀಟಗಳು ಬರುತ್ತೋ ಗೊತ್ತಿಲ್ಲ, ಬಟ್ ಶ್ರಮ ಪಡ್ತಾನೆ. ಆತ ಜೀವನನೇ ಅದ್ರ ಮೇಲೆ ಪಣ ಆಗಿರ್ತಾನೆ. ಹಾಗೇನೆ ನಾವು ಸಿನಿಮಾಲೂ ಅಷ್ಟೇ. ಈಗ ಅಲ್ಲಿಂದ ಬೀಳ್ತೀವಿ ಅಂದಾಗ ಯೋಚನೆ ಮಾಡಲ್ಲ, ಇಲ್ಲಿಂದ ಬೀಳ್ಬೇಕಾದ್ರೆ ನಮ್ಗೆ ಎಷ್ಟು ಕ್ಲಾಪ್ ಸಿಗುತ್ತೆ, ವಿಜುವಲ್ ಸಿಗುತ್ತೆ ಅಷ್ಟೇ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ಆ ಥರ ನಾವು ಪಣ ಇಟ್ಟು ನಾವೆಲ್ಲ ಕೆಲಸ ಮಾಡ್ತೀವಿ. ಅದನ್ನು ನೀವು ಆ್ಯಕ್ಚುಲಿ ಮೊಬೈಲಲ್ಲೋ ಇಲ್ಲಾಂದರೆ TV ನೋಡ್ಬಿಟ್ರೆ ಮಜಾ ಆಗಲ್ಲ. ಸ್ಕೂಲ್ಗಳು ಓಪನ್ ಆಯಿತು, ಕಾಲೇಜ್ ಓಪನ್ ಆಯಿತು, ಮದುವೆಗಳು ಚೌಟ್ರಲ್ಲಿ 1000 ಜನ ನುಗ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಜನ ಇದ್ದಾರೆ, ಎಲ್ಲ ಕಡೆ ಜನ ಇದ್ದಾರೆ. ಬಟ್ ಥಿಯೇಟ್ರ್ ಮಾತ್ರ ಓಪನ್ ಆಗ್ತಾ ಇಲ್ಲ. ಇದೇನಕ್ಕೆ ಅಂತಂದರೆ 5G. ಈಗ ಅಂಬಾನಿಯವರು 5G ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ನನ್ನ ಅನಿಸಿಕೆ ಅದು. ಯಾಕಂದರೆ ಥಿಯೇಟ್ರಲ್ಲಿ ಸಿನಿಮಾಗಳಾಗಲ್ಲ, ಅವ್ರಿಗೆ ಮೊಬೈಲ್ ನೋಡಿದ್ರೆ ಮಾತ್ರ ಆ 5G ರನ್ ಆಗೋದು. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಪಾಪ ಅವರು ಎಲ್ಲ ದೊಡ್ಡವ್ರನ್ನೆಲ್ಲ ಕೂರಿಸ್ಬಿಟ್ಟೆ ಕೂತ್ಕೊ ಮಾಡ್ತೀನಿ ಅಂತ ಮೋಸ್ಟ್ಲಿ ಅದಕ್ಕೋಸ್ಕರ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ OTT ಮಾತ್ರ ನಾವು ಕೊಡಲ್ಲ. ಇದು 101% ಖಂಡಿತ. ಥಿಯೇಟ್ರಲ್ಲಿ ಈಗ ಅವರ 50% ಇದೆಯಾ, 25% ಮಾತ್ರ ಥಿಯೇಟ್ರಲ್ಲೇ ಸಿನಿಮಾ ಕೊಡ್ತೀನಿ. ಥಿಯೇಟ್ರಲ್ಲೇ ನೋಡ್ರಿ ಅಂತ ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.